ಮಂಗಳೂರಿನ ಖ್ಯಾತ ಹಿರಿಯ ಹೃದ್ರೋಗ ತಜ್ಞ ಹಾಗೂ ಒಮೆಗಾ ಆಸ್ಪತ್ರೆಯ ಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೆ ಮುಕುಂದ್ ಅವರಿಗೆ ವಿಶೇಷ ವೈದ್ಯಕೀಯ ಸೇವೆ ಹಾಗೂ ಸಾಧನೆಗೆ ಪೌರ ಸನ್ಮಾನ ಮತ್ತು ಅಭಿನಂದನಾ ಸಮಿತಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಹೋಟೆಲ್ ದೀಪಾ ಕಾಂಪೌಂಡ್ ಸಭಾಂಗಣದಲ್ಲಿ ನಡೆಯಿತು. ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿ ಉದಾತ್ತವಾದ ವೃತ್ತಿಯಾಗಿದ್ದು ಸಾಮಾಜಿಕ ಸೇವೆಗೆ ಇದರಲ್ಲಿ ವಿಫಲ ಅವಕಾಶವಿದೆ. ವೈದ್ಯರು ತಮ್ಮ ವೃತ್ತಿಯೊಂದಿಗೆ ಸಮಾಜಮುಖಿ ಚಿಂತನೆಗಳನ್ನು ಅಳವಡಿಸಿಕೊಂಡು ಮುನ್ನಡೆದಾಗ ಸಮಾಜ ಅವರನ್ನು ಗುರುತಿಸುತ್ತದೆ ಎಂದು ಹೇಳಿದರು. ಸಾವಿರಾರು ಲಕ್ಷಾಂತರ ಹೃದ್ರೋಗಿಗಳ ಮನೆಯಲ್ಲಿ ಬೆಳಕನ್ನ ಮೂಡಿಸಿದ್ದಾರೆ, ಬೆಳಕನ್ನ ಚೆಲ್ಲಿದ್ದಾರೆ. ಅದರಿಂದ ಅವರಿಗೆ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಅಭಿನಂದಿಸ್ತೇನೆ. ಅವರಿಗೆ ನಾನು ಡಾಕ್ಟರ್ ಮುಕುಂದ್ ಅವರು 1985ರಿಂದ 88ರ ಇಸ್ವಿ 3 ವರ್ಷ ನಾವು ಒಟ್ಟಾಗಿ DM ಕಾರ್ಡಿಯಾಲಜಿಯನ್ನ ನಾವು ಅಧ್ಯಯನ ಮಾಡಿದ್ವಿ KMC ಮಣಿಪಾಲಲ್ಲಿ. ಸೊ ಮುಕುಂದ್ ಅಲ್ಲಿಯವರೆಗೆ ಮಂಗಳೂರಿನಲ್ಲೇ ಅವರು ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾನು ನೋಡಿದಾಗೆ ಸಾಮಾನ್ಯವಾಗಿ ನಾವಿಬ್ರು ಜೊತೆಯಲ್ಲೇ ಇರ್ತಾ ಇದ್ವಿ. ಅದು ಆ ಸಂದರ್ಭದಲ್ಲಿ ಈ ಹೃದ್ರೋಗ ವಿಭಾಗ ಈಗಿನ ಮಟ್ಟಕ್ಕೆ ಅದು ವೃದ್ಧಿ ಆಗಿರಲಿಲ್ಲ. ಏನಿದ್ರು ECG ಮಾಡೋಂಥದ್ದು, ಎಕೋ ಮಾಡೋಂಥದ್ದು ಅಥವಾ ಟ್ರೆಡ್ಮಿಲ್ ಅಂತ ಏನು ಹೇಳ್ತೀವಿ, ಅದು ನಂತರ ಮ್ಯಾಕ್ಸಿಮಮ್ ಆಂಜಿಯೋಗ್ರಾಮ್ ಆ ಮಟ್ಟಕ್ಕಿತ್ತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೆಲಸದಲ್ಲಿ ಆನಂದವನ್ನ ಕಂಡಾಗ ಅಲ್ಲಿ ಒತ್ತಡಕ್ಕೆ ಆಸ್ಪದವಿರುವುದಿಲ್ಲ. ಡಾಕ್ಟರ್ ಮುಕುಂದ್ ಕಳೆದ 50 ವರ್ಷಗಳಿಂದ ರೋಗಿಗಳ ಸೇವೆಯನ್ನ ಅತ್ಯಂತ ನಿಷ್ಠೆಯಿಂದ ಮಾಡುತ್ತಾ ಬಂದವರು. ರೋಗಿಗಳ ವಿಶೇಷ ಗೌರವಕ್ಕೆ ಪಾತ್ರರಾದವರು. ಇಂದು ಹಮ್ಮಿಕೊಂಡಿರುವ ಸನ್ಮಾನ ಅವರ ಸೇವೆಗೆ ಸಂದ ಮನ್ನಣೆಯಾಗಿದೆ ಎಂದರು. From some old time. But I went to the United States way back in 2000. And I had some chest pain in the airport. My wife was alone with me. They took me to a hospital in Methodist Hospital in Houston. And at that place, the doctor said, you have to be operated immediately. You cannot wait here for 24 hours. And he said, I won't tell you that you will have a long life, but at least a successful bypass surgery gives you a quality life for 10-15 years. Now I'm still working for 10 to 15 hours. ಡಾಕ್ಟರ್ ಮುಕುಂದ್ ಅವರನ್ನ ಶಾಲು ಹೊದಿಸಿ ಹಾರಾರ್ಪಣೆಗೈದು ಅಭಿನಂದನಾ ಫಲಕ ಸ್ಮರಣಿಕೆಯನ್ನ ಅರ್ಪಿಸಿ ಅತಿಥಿಗಳನ್ನ ಸನ್ಮಾನಿಸಿದರು. ಸನ್ಮಾನಕ್ಕೆ ಉತ್ತರಿಸಿದ ಡಾಕ್ಟರ್ ಮುಕುಂದ್ ಅವರು, ರೋಗಿಗಳಿಗೆ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಉತ್ತಮ ಚಿಕಿತ್ಸೆ ಲಭ್ಯವಾಗಬೇಕು ಎಂಬ ಉದ್ದೇಶ ನನ್ನದಾಗಿತ್ತು ಮತ್ತು ಇದರಲ್ಲಿ ಯಶಸ್ವಿಯಾಗಿರುವ ತೃಪ್ತಿಯನ್ನ ಹೊಂದಿದ್ದೇನೆ ಎಂದು ಹೇಳಿದರು. Next month is a holiday. We don't need your notice. You will leave now itself. That turned out to be a blessing in disguise for me because I could finish 6 months of senior housemanship before I joined the MD, and that enabled me a 1-year exemption in 3 years post MD course. I was posted in Manipal, and I got a message from the college office asking the manager to meet him. I went and met him, and he said, "You signed this paper." I said, "What is this?" He said, you are finished 6 months in anatomy and exactly 6 months in as a senior houseman. You are eligible for 1 year's exemption. I had a mixed feeling. I was happy to get an exemption, but apprehensive of finishing a 3 years course in 2 years. ಹೃದ್ರೋಗ ತಜ್ಞ ಡಾಕ್ಟರ್ ಪ್ರಭಾಕರ್ ಅಭಿನಂದಿಸಿದರು.
ಮಾಲಿನಿ ಮುಕುಂದ್, ಡಾಕ್ಟರ್ ಎಂಸಿ ಸುವರ್ಣ, ಡಾಕ್ಟರ್ ದಯಾನಂದ್ ಕುಂಬ್ಳೆ, ಡಾಕ್ಟರ್ ರೋಷನ್, ಸನ್ಮಾನ ಸಮಿತಿಯ ಸಂಚಾಲಕ ಮಂಜುನಾಥ್ ಸಾಗರ್, ಎಸ್ಎಲ್ ಭಾರದ್ವಾಜ್ ಉಪಸ್ಥಿತರಿದ್ದರು. ಆರಿಫ್, ವಿ4 ನ್ಯೂಸ್, ಮಂಗಳೂರು.